ಕೇಳುಗರೆ, ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗ ಸರಳ ತಾತ್ಪರ್ಯದ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 118. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಸಂಬಳದ ಹಂಬಲವೋ, ಡಾಂಬಿಕತೆಯ ಅಬ್ಬರವೋ, ಇಂಬು ಕೂರ್ಮೆಯ ಕರೆಯೋ, ಕರುಳ ಕರೆ ಕರೆಯೋ, ತುಂಬಿ ಹೋವು ಬಾಳಿನಲ್ಲಿ ನೂರಾರು ತಕರಾರುಗಳು, ಬೆಂಬಲವು ಅವು ಎಲ್ಲೋ ಮಂಕುತಿಮ್ಮ. ಸಂಬಳದ ಹಂಬಲವೋ, ಡಾಂಬಿಕತೆಯಬ್ಬರವೋ, ಇಂಬು ಕೂರ್ಮೆಯ ಕರೆಯೋ, ಕರುಣ ಕರೆ ಕರೆಯೋ, ತುಂಬಿಹವು ಬಾಳಿನಲ್ಲಿ ನೂರು ತಕರಾರುಗಳು, ಬೆಂಬಲವವೆಲ್ಲೋ ಜಗಕ್ಕೆ ಮಂಕುತಿಮ್ಮ. ಬೆಂಬಲವೆಲ್ಲೋ ಜಗಕ್ಕೆ ಮಂಕುತಿಮ್ಮ. ಬಂಧುಗಳೇ, ಬಸವ ಯುಗದಲ್ಲಿ ಬಸವಣ್ಣನವರು ಹೇಳಿರುವಂತ ಒಂದು ವಿಶೇಷವಾದ ಮಾತು ನೆನಪಾಗ್ತದೆ. ಕಾಯಕವೇ ಕೈಲಾಸ ಎನ್ನುವಂಥದ್ದು. ಹಾಗೆಯೇ ಕಷ್ಟಪಟ್ಟು ಮೈ ಬುಗ್ಗಿಸಿ ಬೆವರು ಬರುವ ತನಕ ದುಡಿಯಬೇಕು ಅಂತ. ಆಳಾಗಿ ದುಡಿದು ಅರಸನಾಗಿ ಉಣ್ಣು ಎಂಬ ಮಾತು ಕೂಡ ನಮ್ಮ ಗುರು ಹಿರಿಯರು ಹೇಳಿರುವಂಥ ಮಾತು ಕೂಡ ನೆನಪಾಗ್ತದೆ. ನಮ್ಮ ಬದುಕಿನಲ್ಲಿ ಜೀವನ ಆಧಾರಕ್ಕಾಗಿ ಏನಾದರೂ ಒಂದು ಉದ್ಯೋಗವನ್ನು ಮಾಡಿಕೊಂಡು ನಾವು ದುಡಿಯಲೇಬೇಕು. ದುಡಿದು ಸಂಪಾದಿಸಿ ಜೀವನವನ್ನು ನಡೆಸಬೇಕು. ಆಗ ದುಡಿದ ಸಂಪಾದನೆಯು ನಮಗೆ ತೃಪ್ತಿಯನ್ನ ನೀಡುವುದರ ಜೊತೆಯಲ್ಲಿಯೇ ನೆಮ್ಮದಿಯನ್ನು ಕೊಡುತ್ತದೆ. ಆ ಒಳ್ಳೆಯ ಕಾರ್ಯವು ಒಳ್ಳೆಯ ಸಂಪತ್ತನ್ನು ನಮ್ಮಲ್ಲಿ ವೃದ್ಧಿಸುತ್ತದೆ. ಉಳಿತಾಯದ ಮನೋಭಾವವು ಆ ಮೂಲಕವೇ ನಾವು ಹೆಚ್ಚಿಸಿಕೊಳ್ಳಬೇಕು. ಆಪತ್ಕಾಲದಲ್ಲಿ ಬಹಳಷ್ಟು ಅದು ನೆರವಾಗ್ತದೆ. ಸಂಪಾದಿಸುವ ಸಂಪಾದನೆ ಸಂಬಳವನ್ನ ಪಡೆದು ಸುಖವಾದ ಜೀವನವನ್ನು ನಡೆಸಬೇಕು. ಆದರೆ ಅಲ್ಲಿ ಅಬ್ಬರ ಮಾತ್ರ ಇರಬಾರದು. ಅಬ್ಬರವೆಂದರೆ ದುಂದು ವೆಚ್ಚ. ಕೆಲಸ ಕಾರ್ಯವನ್ನ ಮಾಡುವ ಮೂಲಕ ಎಲ್ಲರ ಮುಂದೆ ನಾವು ತಲೆ ಎತ್ತಿ ನಡೆಯಬೇಕು. ಸಂಪಾದಿಸುವ ಸಂಪಾದನೆಯು ಕಷ್ಟಪಟ್ಟು ದುಡಿದ ಕಾರಣ ಅದರ ರುಚಿಯೇ ಬೇರೆ ಆಗಿರ್ತದೆ. ತಾನು ಕಷ್ಟಪಟ್ಟು ಸಂಪಾದಿಸಿರುವುದು ಎಂಬ ಹೆಗ್ಗಳಿಕೆ, ಅಭಿಮಾನ, ಬಿಗುಮಾನ ಎಲ್ಲವೂ ನಮ್ಮಲ್ಲಿರ್ತದೆ. ತಾನು ಸಂಪಾದಿಸಿದ ಹಣದಿಂದ ತನ್ನ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದರ ಜೊತೆಗೆ ಮನೆಯನ್ನ ಕಟ್ಟಿಕೊಂಡು ವಾಸ ಮಾಡುವ ಮೂಲಕ ನೆಮ್ಮದಿಯನ್ನು ಕಾಣಬೇಕು. ಎಷ್ಟೋ ಮಂದಿಗೆ ತಾನೊಂದು ಪುಟ್ಟ ಮನೆಯನ್ನು ಕಟ್ಟಬೇಕು. ಆ ಸಣ್ಣ ಕನಸು ಹೆಮ್ಮರವಾಗಿ ಬೆಳೀತಿದೆ. ಆ ಮೂಲಕವೇ ಎಲ್ಲ ಕನಸುಗಳನ್ನ ನನಸಾಗಿಸಿಕೊಳ್ತಾರೆ. ಅದರ ಜೊತೆಯಲ್ಲಿಯೇ ಕಟ್ಟಿದ ಮನೆಯಲ್ಲಿಯೇ ತನ್ನ ಮಕ್ಕಳ ಮದುವೆಯು, ದಿಬ್ಬಣದ ವಾದ್ಯವು, ಸದ್ದು ಗದ್ದಲದ ನಡುವೆ ಸಂಭ್ರಮದಿಂದ ನೆರವೇರಬೇಕು. ಹೀಗೆ ಸಂಸಾರ, ಹೆಂಡತಿ, ಮಕ್ಕಳು, ಪ್ರೀತಿ, ಸುಖ, ಕಷ್ಟ ಇವೆಲ್ಲವೂ ಒಟ್ಟಾಗಿದ್ದಾಗ ಬದುಕು ಇನ್ನಷ್ಟು ಪ್ರೀತಿ ತುಂಬಿರಲು ಸಾಧ್ಯ ಆಗ್ತದೆ. ಜೀವನವೆಂಬ ದೋಣಿಯಲ್ಲಿ ಸಾಗುವಾಗ ಅಬ್ಬರದ ಅಲೆಗಳು ಎದುರಾಗ್ತವೆ. ಅದರ ಜೊತೆಯಲ್ಲಿಯೇ ತಿಳಿಯಾದ ಕಷ್ಟ ಸುಖಗಳು ಕೂಡ ಎದುರಾಗ್ತವೆ. ಲೌಕಿಕ ಬದುಕಿನ ಕ್ಷಣಗಳಲ್ಲಿಯೇ ಬದುಕನ್ನ ಪ್ರೀತಿಸುವ, ಸಂಸಾರದ ಗಾಡಿಯನ್ನ ಇಳಿಯುವಾಗ ಪ್ರೀತಿ, ಮಮತೆ, ವಾತ್ಸಲ್ಯ, ಮೋಹಗಳ ನಡುವೆ ಕಲ್ಲು ಮುಳ್ಳುಗಳ ದಾರಿಯು ಎದುರಾಗಿ ಸಾವಿರಾರು ಜೀವನದ ಕಷ್ಟಗಳು ತಲೆಯನ್ನ ಅತ್ಯಂತ ಬಿಸಿಯಾಗುವ ಹಾಗೆ ಮಾಡ್ತದೆ. ಕಷ್ಟ ಮತ್ತು ಸುಖಗಳ ದಾರಿಯು ನಿರಂತರವಾಗಿ ಇರುವಂಥದ್ದೇ. ಅವುಗಳನ್ನು ಎದುರಿಸುತ್ತಾ ಗೆಲ್ಲುತ್ತಾ ಮುಂದೆ ಮುಂದೆ ನಾವು ಸಾಗಬೇಕು. ಈ ಕ್ಷಣಗಳೇ ಜಗವನ್ನ ಮುಂದೆ ಸಾಗಲು ದಾರಿ ದೀಪಗಳಾಗ್ತವೆ. ಅದಕ್ಕೆ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಹೇಳಿರುವಂತಹದ್ದು, ಬೆಂಬಲವೇ ಜಗಕ್ಕೆ ಅಂತ. ಜಗತ್ತು ಮುಂದೆ ನಡೆಯಲು ಜೀವನದ ತಕರಾರುಗಳೇ ಕಾರಣಗಳಾಗಿರುತ್ತವೆ. ಇವೆಲ್ಲವನ್ನ ಅನುಭವಿಸಿದಾಗಲೇ ಜೀವನದ ನಿಜವಾದ ದರ್ಶನವಾಗುವಂತಹದ್ದು. ಬಂಧುಗಳೇ, ಇಂದು ನಮ್ಮ ಕಗ್ಗ ಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ಕೇಳುಗರಾಗಿರುವಂತಹ ಶ್ರೀಮತಿ ವಾಣಿಶ್ರೀ ಕೊಂಚಾಡಿಯವರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರ ಮಾತುಗಳನ್ನ ಕೇಳಿ ಬರೋಣ. ನಮಸ್ಕಾರ. ಕನ್ನಡದ ಭಗವದ್ಗೀತೆ ಎಂದೇ ಕರೆಯಲಾಗುವ ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ಇದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಜ್ಞಾನವೇ ಬೆಳಕು ಎಂಬ ಕಾರ್ಯಕ್ರಮದಲ್ಲಿ ದಿನಕ್ಕೊಂದರಂತೆ ಮಂಕುತಿಮ್ಮನ ಕಗ್ಗದ ವಾಚನ ಹಾಗೂ ಅದರ ಸರಳ ತಾತ್ಪರ್ಯವನ್ನು ಕೇಳುಗರಿಗಾಗಿ ನಡೆಸಿಕೊಡುತ್ತಿರುವ ಕರುಣಾಕರ್ ಬಳಕೂರ್ ನಿಜವಾಗಿಯೂ ಅಭಿನಂದನೀಯರು. ಇಂತಹ ಸರಣಿ ಸಂಚಿಕೆಗಳಲ್ಲಿ
ಕಗ್ಗವನ್ನು ವಾಚಿಸಿ ಸರಳವಾಗಿ ವಿವರಿಸುವುದರ ಮೂಲಕ ತನ್ನಲ್ಲಿರುವ ಕಗ್ಗದ ರಸಧಾರಿಯನ್ನು ಇತರರಿಗೂ ಇವರು ಉಣಬಡಿಸುತ್ತಾರೆ. ಇಂದಿನ ಬದುಕಿನ ಓಟದಲ್ಲಿ ಇಂತಹ ಒಳ್ಳೆಯ ಪುಸ್ತಕಗಳನ್ನು ಓದಲು ಸಮಯದ ಅಭಾವ ಇರುವವರಿಗೆ ಇವರ ಕಗ್ಗದ ವಾಚನ ಹಾಗೂ ವ್ಯಾಖ್ಯಾನ ತುಂಬಾ ಉಪಯುಕ್ತವಾಗಿದೆ. ಜೊತೆಗಿರುವ ಸುಮಧುರ ಗಾಯನವು ಮನಸ್ಸಿಗೆ ಮುದ ನೀಡುತ್ತದೆ. ಯಾವುದೇ ಕೆಲಸವನ್ನು ಮಾಡುತ್ತಾ ನಾವು ಇದನ್ನು ಆಲಿಸಿ ಜ್ಞಾನವನ್ನು ತಮ್ಮದಾಗಿಸಿ ಆ ಮೂಲಕ ಬದುಕನ್ನು ಸಾರ್ಥಕಗೊಳಿಸಬಹುದು. ಇದು ನನ್ನ ಅಭಿಪ್ರಾಯ. ಇಂತಹ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ನಿಮಗೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಬಂಧುಗಳೇ, ಕರೋನಾದ ಸಂದಿಗ್ಧ ಸ್ಥಿತಿಯಲ್ಲಿ ಬದುಕುವುದು ಸವಾಲಿನ ಪ್ರಶ್ನೆಯೇ. ಆದರೂ ಬದುಕಲೇಬೇಕು. ಮುಂಜಾಗ್ರತೆಯ ಕ್ರಮವನ್ನು ಅಳವಡಿಸಿಕೊಳ್ಳೋಣ, ಆರೋಗ್ಯ ಸೂತ್ರವನ್ನು ಅನುಸರಿಸೋಣ. ಆ ಮೂಲಕವೇ ಆತ್ಮಸ್ಥೈರ್ಯದಿಂದ ಬದುಕನ್ನು ಕಟ್ಟೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.